ಶ್ರೀ ಕೋಟರಾಯ ನಮಃ. ಇವತ್ತು ಶೇಡಿಮನೆ ಗ್ರಾಮದ ಅಗ್ಲಿಬೆಲೆ ಎಂಬಲ್ಲಿ ಕೋಟರಾಯ ದೇವಸ್ಥಾನದಲ್ಲಿದ್ದೀವಿ. ಇಲ್ಲಿ ಬಹಳ ಪುರಾತನವಾದ ಈ ಕೋಟರಾಯ ದೇವಸ್ಥಾನ. ಯಾಕಂತ ಹೇಳಿದರೆ ಇಲ್ಲಿ ಬ್ರಹ್ಮ ಬೊಬ್ಬರಿಯ ಸಂಬಂಧಪಟ್ಟ ಪರಿಹಾರ ದೇವರುಗಳ ಆಗ, ಹಾಗೆಯೇ ಸುತ್ತಮುತ್ತಲಿನ ಎಲ್ಲ ಪರಿಹಾರ ದೇವರುಗಳನ್ನು ಹೊಂದಿದ್ದು ಹಿಂದೆ ಇದು ಶಿಲಾಮಯವಾಗಿ ದೇವಸ್ಥಾನ ಇತ್ತಂತೆ. ಈಗ ಎಲ್ಲ ಕೆಳಗಡೆ ಬಿದ್ದಿದೆ ಸ್ವಲ್ಪ ಚಪಡಿ ಎಲ್ಲ. ಇನ್ನು ಮುಂದಿನ ಒಂದು ದಿನದಲ್ಲಿ ಅಷ್ಟಮಂಗಲ ಪ್ರಶ್ನೆಯನ್ನು ಇಟ್ಟು ಜೀರ್ಣೋದ್ಧಾರ ಆಗುವ ಬಗ್ಗೆ ನಾವೆಲ್ಲ ಒಂದು ಸಮಾಲೋಚನಾ ಸಭೆಯನ್ನು ಈಗಾಗಲೇ ಮಾತಾಡಿದ್ದೇವೆ. ಅದಕ್ಕೆ ನಾವು ಈಗ ಎಲ್ಲ ಸ್ಥಳೀಯರು ಒಟ್ಟಾಗಿದ್ದೇವೆ. ಮುಂದಿನ ದಿನಗಳಲ್ಲಿ ಒಂದು ಒಳ್ಳೆಯ ಒಂದು ದೇವಸ್ಥಾನ ಆಗಿ ಮೂಡಲಿ ಬರಲಿ ಅಂತ ನಮ್ಮೆಲ್ಲ ಆಸೆಯ. ಹಾಗೆಯೇ ಇದು ತುಂಬ ಒಂದು ಶೇಡಿಮನೆ ಗ್ರಾಮದ ಎಲ್ಲ ಇದಕ್ಕೆ ಸಂಬಂಧಪಟ್ಟಂಥ ಒಂದು ದೇವಸ್ಥಾನ. ಇಲ್ಲಿ ಮೊದಲು ಅಗ್ಲಿಬೆಲೆ ಮನೆತನದ ವಿಠಾಲ್ ಶೆಟ್ಟಿ ಎಂಬುವರು ಹಾಗೂ ಸ್ಥಳೀಯ ಎಲ್ಲರೂ ಪೂಜಿಸಿಕೊಂಡು ಬರ್ತಕ್ಕಂಥ ದೇವಸ್ಥಾನ. ಹಾಗೆ ದಕ್ಕಿ ಬಲಿ ಇಲ್ಲಿ ನಡೀತಿದ್ದು ಮತ್ತು ಪಂಚೋದ್ಯ ಸೇವೆಗಳು ಕೂಡ ನಡೀತಿದ್ದು. ಮೊದಲು ಬ್ರಹ್ಮಸ್ಥಾನ ಅಂತ ಇದೆ ಇಲ್ಲೇ ಸ್ವಲ್ಪ ಮೇಲ್ಗಡೆ ಹೊಳೆಯಿಂದ ಆಚೆ ಬೊಬ್ಬರಿ ಅಂತಿದೆ, ಅಲ್ಲಿಂದ ಪೂಜೆ ಮಾಡಿ ಒಂದು ದರ್ಶನದ ಸೇವೆಯಲ್ಲಿ ಇಲ್ಲಿ ಬಂದು ದಕ್ಕೆ ಬಲಿಯಾಗಿ ಬೆಳಗತ್ತಾ ಪ್ರಸಾದ ವಿತರಣೆ ಆಗ್ತಿತ್ತು. ಈಗ ಕ್ರಮೇಣ ಸ್ವಲ್ಪ ನಿಂತು ಹೋಗಿದೆ. ಮುಂದಿನ ದಿನಗಳಲ್ಲಿ ಅದು ನಡೆಯಲಿಕ್ಕಿದ್ದು ಎಲ್ಲರಿಗೊಂದು ಒಳ್ಳೆಯದು ಆಗಲಿ ಅಂತ ನಮ್ಮ ಆಸೆ. ಇದರ ಮೂಲ ಕೋಟರಾಯ ಒಂದು ತುರ ಅಂತಿದೆ, ಇಲ್ಲಿ ಕಾಡಲ್ಲಿ ಮೇಲ್ಗಡೆ ಸಾಧಾರಣ ಒಂದು 6-7 ಕಿಲೋಮೀಟರ್ ಮೇಲ್ಗಡೆ ಒಂದು ಮೂಲ ಇದೆ. ಇಲ್ಲಿ ನಾವು ಮಧ್ಯಾಹ್ನ ಪೂಜೆ ಮಾಡಿ ಊಟ ಮಾಡಿ ಅಲ್ಲಿ ಮೂಲ ಪ್ರಸಾದ ತರಲಿಕ್ಕೆ ನಾವು ಅಲ್ಲಿ ಪೂಜೆ ಮಾಡಿ ಅಲ್ಲಿಂದ ಸೀದಾ ಇಲ್ಲಿಗೆ ಬರ್ತಾ ಇಲ್ಲ. ಬ್ರಹ್ಮ ದೇವಸ್ಥಾನ ಇದೆ ಇಲ್ಲಿ, ಬ್ರಹ್ಮಸ್ಥಾನ ಮತ್ತು ಬೊಬ್ಬರಿ ಇದೆ. ಅಲ್ಲಿ ಬಂದು ಪೂಜೆಯನ್ನು ಸಲ್ಲಿಸಿ ದರ್ಶನದ ಮುಖಾಂತರ ಅಂದರೆ ಡಮರು ಸೇವೆ ದಕ್ಕೆ ಬಲಿ ಆಗ್ತದೆ ಇಲ್ಲಿ. ಅಲ್ಲಿಂದ ದರ್ಶನದ ಮೂಲಕ ಇಲ್ಲಿ ಬಂದು ಇಲ್ಲಿ ಮಹಾಪೂಜೆಯನ್ನು ಮಾಡಿ ರಾತ್ರಿ ದಕ್ಕಿ ಬಲಿ ಆಗ್ತದೆ ಇಲ್ಲಿ. ಅಂದರೆ ರಾತ್ರಿ ಸ್ಟಾರ್ಟ್ ಆಗಿ ಬೆಳಗ್ಗೆ ತನಕ ದಕ್ಕಿ ಬಲಿಯಾಗಿ ಬೆಳಗತ್ತ ಮತ್ತೆ ಬಲಿ ಮಾಡುವಂಥದ್ದು, ಕೋಳಿ ಬಲಿ ಮಾಡ್ತೇವೆ. ಇದು ಇಲ್ಲಿನ ಒಂದು ಸ್ಥಳೀಯ ಮನೆತನದ ಅಗ್ಲಿಬೆಲೆ ವಿಠಾಲ್ ಶೆಟ್ಟರವರು ಪೂಜೆಯನ್ನು ಮೊದಲು ನಡೆಸ್ಕೊಂಡು ಬಂದಿರ್ತಾರೆ. ಹಾಗೆಯೇ ಶೇಡಿಮನೆ ಗ್ರಾಮದ ಎಲ್ಲ ಗ್ರಾಮಸ್ಥರು ಇದಕ್ಕೆ ಸಂಬಂಧಪಟ್ಟವರಾಗಿದ್ದು ಇದರ ಒಂದು ಎಲ್ಲ ಪೂಜಾ ಕಾರ್ಯಗಳನ್ನು ನೆರವೇರಿಸಿಕೊಂಡು ಬಂದಿರುತ್ತಾರೆ. ಮೊದಲು ಇಲ್ಲಿ ಬ್ರಾಹ್ಮಣರು ಮೇಲು ಹೋಗಿ ಪೂಜೆ ಮಾಡಬೇಕಿತ್ತಂತೆ. ಇಲ್ಲಿ ನಾವು ತುರ ಅಂತ ಹೇಳ್ತೀವಿ ಕಾಡಲ್ಲಿ. ಅಲ್ಲಿ ಅವರಿಗೆ ಪೂಜೆ ಮಾಡಿ ಮತ್ತೆ ರಿಟರ್ನ್ ಬರುವಾಗ ರಾತ್ರಿ ಆಗ್ತಿರ್ತಂತೆ. ರಾತ್ರಿ ಆಗುವಾಗ ಅಂದರೆ ಅವರಿಗೆ ದಾರಿ ತಪ್ಪಿ ಹೋದಾಗ ಒಂದು ಟೈಮು ಹುಲಿಯೇ ಇದಾಗಿ ನಮಗೆ ಶಬ್ದದ ಮುಖಾಂತರ ಇಲ್ಲಿಗೆ ಕರ್ಕೊಂಡು ಬಂದು ದೇವಸ್ಥಾನದ ಅವರ ಮನೆ ತಲುಪಿಸಿ ಹೋಗಿದಂತೆ. ನಮ್ದು ದೇವಸ್ಥಾನ ನಾವು ನೋಡ್ತಿದ್ದೇವೆ, ಇಲ್ಲಿ ಕೆಳಗಡೆ ಒಂದು ರೂಮ್ ಇದೆ, ಅಲ್ಲಿ ಹುಲಿ ಮಲಗುವ ಜಾಗ ಅಂತ ಹೇಳ್ತಿದ್ರು ನಮ್ಮ ಹಿರಿಯವರೆಲ್ಲ. ಮತ್ತು ಕೋಟರಾಯಿಂದ ಒಂದು ಶಕ್ತಿ ಅಂತ ಹೇಳಿದರೆ ತುಂಬ ಅಪಾರ. ಯಾಕಂದರೆ ನಮ್ಮದು ಇಲ್ಲಿ ಎಲ್ಲರೂ ಕೃಷಿಕರಾಗಿದ್ದು ಒಂದು ಗೆದ್ದೆಗೆ ಕಾಡ್ಕೊಂಡು ಬಂದಾಗ ಕೋಟರಾಯ ಅಂತ ಒಂದು ನಾವು ಪ್ರಾರ್ಥನೆ ಮಾಡಿದಾಗ ಆ ಬೆಳೆನೂ ಅಷ್ಟು ಚೆನ್ನಾಗಿ ಬರುತ್ತು. ಮತ್ತು ಮಾಡಿದಿನ ನಮಗೆ ಪ್ರಾಣಿಗಳೊಂದು ಹಾವಳಿ ಸಮೇತ ಕಡಿಮೆ ಆಗ್ತಿತ್ತು. ಅಷ್ಟು ಒಂದು ಶಕ್ತಿ ಇರ್ತಕ್ಕಂಥ ಕೋಟರಾಯ ದೇವಸ್ಥಾನ. ಹಾಗೆಯೇ ನಾವು ಈಗಾಗಲೇ ಈ ದೇವಸ್ಥಾನದ ಒಂದು ಜೀರ್ಣೋದ್ಧಾರ ಕಾರ್ಯವನ್ನು ಹಮ್ಮಿಕೊಂಡಿದ್ದು ಅಷ್ಟಮಂಗಲ ಪ್ರಶ್ನೆಯನ್ನು ಸಮೇತ ಒಂದು ಮಾಡುವ ತೀರ್ಮಾನಕ್ಕೆ ಬಂದಿರುತ್ತೇವೆ. ಅದಕ್ಕೆ ನಮ್ಮ ಸ್ಥಳೀಯ ಇಲ್ಲಿನ ಎಲ್ಲ ನಿವಾಸಿಗಳು ಹಾಗೂ ಇವರಿಗೆ ನಮ್ಮ ಈ ದೇವಸ್ಥಾನಕ್ಕೆ ಸಂಬಂಧಪಟ್ಟಂಥ ಮೂಲ ಮನೆಯ ಅಗ್ಲಿಬೆಲೆ ವಿಠಾಲ್ ಶೆಟ್ಟರ ಕುಟುಂಬದವರು ಸಮೇತ ಎಲ್ಲರೂ ಸೇರಿ ಮಾತಾಡಿ ನಿಶ್ಚಯಿಸಿರುತ್ತೇವೆ. ಮುಂದಿನ ದಿನಗಳಲ್ಲಿ ಜೀರ್ಣೋದ್ಧಾರ ಒಳ್ಳೆಯದಲ್ಲಿ ಆಗಲಿ ಅಂತ ನಾವು ಬೇಡಿಕೊಡುತ್ತೇವೆ. ಓಂ ನಮೋ ಕೋಟರಾಯ ಸ್ವಾಮಿ ನಮಃ. ಎಲ್ಲರಿಗೂ ನಮಸ್ತೆ. ನನ್ನ ಹೆಸರು ಮಂಜುನಾಥ್ ಅಂತ. ಇಲ್ಲಿ ಸ್ಥಳೀಯರು ನಾವು. ಇಲ್ಲಿ ಸಾಧಾರಣ ನಾವು ಹುಟ್ಟಿದಿಂದ ಇಲ್ಲೇ ಹುಟ್ಟಿದವರು. ನಾ ಮೊದಲು ತುಂಬ ಹೊರಗಡೆ ಇದ್ದೆ ನಾನು. ಈಗ ಕೊರೋನಾದಲ್ಲಿ ಊರಿಗೆ ಬಂದು ಸಾಧಾರಣ ಒಂದು 4 ವರ್ಷದಿಂದ ಕಂಟಿನ್ಯೂ ಪ್ರತಿ ವಾರ ಬಂದು ದೇವಸ್ಥಾನಕ್ಕೆ ಬಂದು ಹೋಗ್ತಿದ್ದೆ ನಾನು. ಈ ದೇವ್ರ ಬಗ್ಗೆ ಎಷ್ಟು ಹೇಳಿದ್ರು ಸಾಲದು. ತುಂಬ ಮಾಯವಂತರು, ಕಾರಣಿಕವಂತರು, ತುಂಬ ಶಕ್ತಿಶಾಲಿ ದೇವಸ್ಥಾನ.
ಹಾಗೆ ಮೊನ್ನೆ ಒಂದು ದೇವಸ್ಥಾನ ಸರಿ ಎಲ್ಲರಿಗೂ ಪರಿಚಯ ಆಗಲಿ ಅಂತೇಳಿ ನಾನೊಂದು ಗಿರಿ ಪ್ರದಕ್ಷಿಣೆ ಸ್ಟಾರ್ಟ್ ಮಾಡಿದೆ. ಕಳೆದ ಮೇ ತಿಂಗಳಲ್ಲಿ ಶುರು ಮಾಡಿದ್ದೆ. ಅಂದರೆ ಬೇರೆ ಏನಾದ್ರು ದೇವಸ್ಥಾನ ಬಗ್ಗೆ ಪ್ರಚಾರ ಮಾಡುವ, ಮತ್ತು ಹೇಗಾದ್ರು ಈಗೆಲ್ಲ ತುಂಬ ಬಂದಿತ್ತಲ್ಲ ವಾಟ್ಸಪ್, ಇನ್ಸ್ಟಾಗ್ರಾಮು, ಫೇಸ್ಬುಕ್ ಅದರೆಲ್ಲ ಪ್ರಚಾರ ಮಾಡುವ ಅಂತ ಹೇಳಿ, ಸರಿ ಹೇಗೆ ಪ್ರಚಾರ ಮಾಡಿದ್ರೆ ಒಂದು ಜನರಿಗೆ ಗೊತ್ತಾಗುತ್ತೆ ಅಂತ ಹೇಳಿ ಒಂದು ಸಣ್ಣದೊಂದು ವಿಷಯ ಮಾಡೋಕೆ ಹೋದೆ. ಅದೊಂದು ಈಗ ಸಣ್ಣ ಒಂದು ಹಂತಕ್ಕೆ ಬಂದಿದೆ. ಈಗ ನಮ್ದು ಕಳೆದ ಮೇ ತಿಂಗಳಲ್ಲಿ ಶುರು ಮಾಡಿದ್ದೆ ನಾನು ಗಿರಿ ಪ್ರದಕ್ಷಿಣೆ ಪಾದಯಾತ್ರೆ. ಅದು ನಿಮ್ಗೆ ಗೊತ್ತಿರ್ಬೋದು, ತಿರುವಣ್ಣಾಮಲೆಯಲ್ಲಿ, ತಮಿಳುನಾಡು ತಿರುವಣ್ಣಾಮಲೆಯಲ್ಲಿ ದೇವಸ್ಥಾನದಲ್ಲಿ ಇದೆ ಗಿರಿ ಪ್ರದಕ್ಷಿಣೆ ಪಾದಯಾತ್ರೆ. ಅವರದ್ದು ಬರೀ 14 ಕಿಲೋಮೀಟ್ರ್. ನಮ್ದು ಇಲ್ಲಿ ಈ ಬೆಟ್ಟ ಸುತ್ತಬೇಕಾದ್ರೆ ಸಾಧಾರಣ ಒಂದು 30-35 ಕಿಲೋಮೀಟರ್ ಆಗುತ್ತೆ ನಮಗೆ. ನಾವು ಬೆಳಿಗ್ಗೆ ಬೇಗ ಒಂದು 5 ಗಂಟೆಗೆ 6 ಗಂಟೆ ಶುರು ಮಾಡ್ತೀವಿ, ಮಧ್ಯಾಹ್ನ 1 ಗಂಟೆಗೆಲ್ಲ 2 ಗಂಟೆಗೆಲ್ಲ ಬಂದು ತಲುಪ್ತೀವಿ ಇಲ್ಲಿಗೆ. ಯಾರು ಹೊಸಬರು ಬರೋದಾದ್ರೆ ನಾವು ನಿಧಾನ ಕರ್ಕೊಂಡು ಬಂದು ಇಲ್ಲಿಗೆ ದೇವಸ್ಥಾನಕ್ಕೆ ಮುಟ್ಟಿಸ್ತೀವಿ. ಅಂದ್ರೆ ನಮ್ಮ ಆರೋಗ್ಯಕ್ಕೆ ಒಳ್ಳೇದು, ಭಗವಂತನ ಬಗ್ಗೆ ಒಂದು ಪ್ರಚಾರ ಆಗುತ್ತೆ. ಅದಕ್ಕೆ ನಮ್ದೀಗ ಕಳೆದ ಮೇ ತಿಂಗಳಿಗೆ ಶುರು ಮಾಡಿ ಈಗ ಮೇ, ಜೂನ್, ಜುಲೈ, ಆಗಸ್ಟ್ ತನಕ ಹೋಗಿ ಡಿಸೆಂಬರ್ ಆಗಿ ಜನವರಿ ಆಯಿತು. 9ನೇ ತಿಂಗಳು ಗಿರಿ ಪ್ರದಕ್ಷಿಣೆ ಪಾದಯಾತ್ರೆ ಮುಗಿದಿದೆ ನಮ್ದು. 12 ಹುಣ್ಣಿಮೆ ಮಾಡ್ಬೇಕಂತೇಳಿ ನಮ್ದು ಸಂಕಲ್ಪ ಇದೆ. ಅದೇ ಈಗ ಅಷ್ಟು 9ನೇ ಗಿರಿ ಪ್ರದಕ್ಷಿಣೆ ಪಾದಯಾತ್ರೆ ಹುಣ್ಣಿಮೆ ದಿನ ಆಗಿತ್ತು ನಮ್ದು. ಈಗ ಒಂದು ಕಳೆದ 11ನೇ ತಿಂಗಳಲ್ಲಿ ಭಗವಂತನಲ್ಲಿ ಒಂದು ಫಸ್ಟ್ ಟೈಮ್ ಒಂದು ಯಕ್ಷಗಾನ ಆಯ್ತು ಆಕಸ್ಮಿಕ. ಅದರಲ್ಲೂ ತುಂಬ ಜನ ಬಂದು ಸೇರಿದ್ರೆ, ತುಂಬ ಜನ ಬಂದಿದ್ರು. ಈಗ ನೆಕ್ಸ್ಟ್ ಈಗ ಇದೇ ತಿಂಗಳು ಜನವರಿ 21-22 ಅಷ್ಟಮಂಗಲ ಪ್ರಶ್ನೆ ಇದೆ ಅಂತೆ ಜೀರ್ಣೋದ್ಧಾರ ಬಗ್ಗೆ. ಆಗಲಿ, ಇನ್ನೂ ಒಳ್ಳೇದಾಗಲಿ. ನನ್ನ ಒಂದು ಆಸೆ ಅಷ್ಟೇ, ಭಗವಂತನ ಸನ್ನಿಧಾನ ಆದಷ್ಟು ಬೇಗ ಒಂದು ಜೀರ್ಣೋದ್ಧಾರ ಆಗಲಿ, ತುಂಬ ಜನಸಂಖ್ಯೆ ಇಲ್ಲಿ ಬಂದು ಇಲ್ಲಿ ಭಗವಂತನ ಒಂದು ದರ್ಶನ ಪಡ್ಕೊಳ್ಳಿ ಅಂತ ನನ್ನೊಂದು ಆಸೆ. ಇನ್ನೂ ಒಂದು ಇದೇ ಥರ ಯಾರು ಗಿರಿಪ್ರದಕ್ಷಿಣೆ ಬರೋದಿದ್ರೆ ಬನ್ನಿ, ಎಲ್ಲ ದೇವರು ಒಳ್ಳೇದು ಮಾಡ್ತಾರೆ. ಭಗವಂತರು ತುಂಬ ಕಾರಣಿಕವಂತರು. ಮತ್ತು ಇಲ್ಲಿ ಕಾಡಿನ ಮಧ್ಯೆ ಸಿಗುವಂಥದ್ದು ಇದು ತುಂಬ ಒಳ್ಳೆಯ ಒಂದು ಪ್ಲೇಸು, ಒಳ್ಳೆಯ ದೇವಸ್ಥಾನ. ಕೊಟ್ರೇಯ ಸ್ವಾಮಿ ಅಂದರೆ ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ಸಾಲದು, ತುಂಬ ಒಂದು ಶಕ್ತಿವಂತರು. ಬನ್ನಿ, ಒಂದ್ಸಲ ಆದರೂ ನಮ್ಮ ದೇವಸ್ಥಾನಕ್ಕೆ ಬಂದು ಹೋಗಿ ನೀವು. ಎಲ್ಲರಿಗೂ ನನ್ನ ನಮಸ್ಕಾರ, ವಂದನೆಗಳು.